ಹಾಗೆ ನಮ್ಮ ಶ್ರೀಯುತ ಹಮೀದ್ ಪಾವ್ಲವರು ನಮ್ಮ ಹೋಮ್ ಗಾರ್ಡ್ ಇಲಾಖೆ ಸೇರಿ ಆಮೇಲೆ ತದನಂತರ ಅವರು ಕಂಟಿನ್ಯೂ ಆಗಿ ಅವರು ಟ್ರಾಫಿಕಲ್ಲಿ ಡ್ಯೂಟಿ ಮಾಡಿದ್ರು. ಈಗ ಸದ್ಯದಲ್ಲಿ ಈಗ ಕಂಕನಾಡಿ ಸೌತಲ್ಲಿ ಈಗ ಅವರು ಕರ್ತವ್ಯಿಸಿದ್ದಾರೆ. ನಾವು ನ್ಯೂಸ್ ಪೇಪರಲ್ಲಿ ನೋಡಿದರೆ ಅವರಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಅವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿದರು. ಯಾಕೆ ಸನ್ಮಾನ ಮಾಡಿದ್ರು ಅಂತಂದರೆ ನಮಗೆಲ್ಲ ಖುಷಿ ಅಂತ ಹೇಳಿದರೆ ಅಧಿಕಾರಿಗಳು ಯಾರೇ ಅಧಿಕಾರಿ ಆಗಲಿ ನಮ್ಮ ಗೃಹರಕ್ಷಕರು ಇಂಥ ಉತ್ತಮ ಕೆಲಸ ಮಾಡಿದಾಗ ಅದು ಪೊಲೀಸ್ ಇಲಾಖೆಯಿಂದ ಸನ್ಮಾನ ಮಾಡಿದಾಗ ಅಲ್ಲಿ ಎಲ್ಲರಿಗೂ ನಮಗೂ ಮತ್ತು ನಿಮಗೆ ಕೂಡ ಸಂತೋಷ. ನಮ್ಮ ಗೃಹರಕ್ಷಕರು ಇಂಥ ಉತ್ತಮ ಕೆಲಸಗಳನ್ನು ಮಾಡ್ತಾ ಇರಬೇಕು. ಸಮಾಜದಲ್ಲಿ ಅವರನ್ನು ಗುರುತಿಸಿದಾಗ ಅದು ಇಲಾಖೆಗೆ ಒಳ್ಳೆಯ ಹೆಸರು. ಹಾಗಾಗಿ ಅಲ್ಲಿ ಉಳ್ಳಾಳದಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಒಬ್ಬ ಯುವಕ ಅವ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹೋಗುವಾಗ ಅವರನ್ನು ನಮ್ಮ ಪಾವಲವರು ಹಿಡಿದು ಅವರನ್ನು ಠಾಣೆಗೆ ಒಪ್ಪಿಸಿದ್ದಾರೆ. ಅದು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಅದು ಖುಷಿಯಾಗಿ ಅವರನ್ನು ಅವರ ಆಫೀಸ್ನಲ್ಲಿ ಕಚೇರಿಗಳಲ್ಲಿ ಅವರನ್ನು ಕರೆಸಿ ಅವರಿಗೆ ಅಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ. ಆ ಸನ್ಮಾನ ಮಾಡಿದ ವಿಷಯ ತಿಳಿದು ನಮಗೆಲ್ಲ ಖುಷಿಯಾಗಿದೆ. ಅದೇ ರೀತಿ ನಮ್ಮ ಜಿಲ್ಲಾ ಸಂಬಂಧಿಸಿದ್ರು ಕೂಡ ನಮ್ಮ ಹೋಮ್ ಗಾರ್ಡ್ನವರು ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಇಲಾಖೆಯಿಂದ ಮಾಡಬೇಕಂತ ಇವತ್ತು ಆ ಸನ್ಮಾನ ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಂಬಂಧಿಸಿರು ಇಟ್ಕೊಂಡಿದ್ದಾರೆ. ಅವರಿಗೆ ನಾವು ಅತ್ಯಂತ ಅಭಾರಿಯಾಗಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮೂಲ್ಯಮಂಚುಂತರವರು ಮತ್ತು ನಮ್ಮ ಕಚೇರಿಯ ಅಧೀಕ್ಷಕರಾಗಿದ್ದ ರತ್ನಾಕರ್ ಅವರು ಮತ್ತು ಜಿಲ್ಲಾ ಪ್ರಥಮ ಸಹಾಯಕರಂಥ ಅನಿತಾ ಅವರು ಮತ್ತು ಹಿರಿಯ ಗೃಹರಕ್ಷಕರಾದಂಥ ಭಾಸ್ಕರ್ ಅವರು ಮತ್ತು ಬಂಟ್ವಾಳ ನೂತನ ಪ್ರಭಾರ ಘಟಕರಾದಂಥ ಐತಪ್ಪನವರು ಹಾಗೆ ಮುಂದುಗಡೆ ಎಲ್ಲ ನಮ್ಮ ನೆಚ್ಚಿನ ಗೃಹರಕ್ಷಕರಿಗೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ನೆಚ್ಚಿನ ಗೃಹರಕ್ಷಕರೇ ಮತ್ತು ಗೃಹರಕ್ಷಕಿಯರೇ, ಗೃಹರಕ್ಷಕ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆಗೆ ಪೂರಕವಾಗಿ ಒಂದು ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅಥವಾ ಯಾವುದೇ ನೈಸರ್ಗಿಕ ಅವಘಡಗಳಾದಾಗ ನಿಷ್ಕಾಮ ಸೇವೆ ಸಲ್ಲಿಸುವ ನಾವು ಹೋಮ್ ಗಾರ್ಡ್ಗಳು ದಿನದ 24 ಗಂಟೆಗಳ ಕಾಲ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹೋಮ್ ಗಾರ್ಡ್ಸ್ ಅನ್ನೋದು ಸಮಾಜದ ಒಂದು ಅನಿವಾರ್ಯ ಭಾಗವಾಗಿ ಒಂದು ಅನಿವಾರ್ಯ ಅಂತ ಸ್ಥಿತಿಗೆ ಬಂದಿದೆ. ಯಾಕೆಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,000 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 25,000 ಹೋಮ್ ಗಾರ್ಡ್ಸ್ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕರು ಬಹಳ ಮುತುವರ್ಜಿಯಿಂದ, ಬಹಳ ಆಸಕ್ತಿಯಿಂದ, ಬಹಳ ಪ್ರಸಂಗಾವಧಾನತೆಯಿಂದ ಕೆಲಸ ಮಾಡ್ತಾ ಇರೋದು ನಮಗೆಲ್ಲ ಸಂತೋಷದ ವಿಚಾರ. ನಮ್ಮ ಇಲಾಖೆಯ ಗೌರವ ಘನತೆಯನ್ನು ಎತ್ತಿ ಹಿಡುವ ಕೆಲಸಗಳನ್ನು ನಮ್ಮ ಹೋಮ್ ಗಾರ್ಡ್ಸ್ ಮಾಡಿದಾಗ ನಾವು ಹೆಚ್ಚು ಸಂತೋಷ ಪಡುವುದು ನಾವು. ಯಾಕೆಂತ ಹೇಳಿದರೆ ನಮ್ಮ ಇಲಾಖೆಯ ಗೌರವವನ್ನು ಜಾಸ್ತಿ ಮಾಡ್ತಾ ಇದ್ದಾರಂತೆ. ಕನಿಷ್ಠ ಗೌರವಧನಕ್ಕೆ ನಿಷ್ಕಾಮ ಸೇವೆ ಸಲ್ಲಿಸಿ ಜನರಲ್ಲಿ ಹೋಮ್ ಗಾರ್ಡ್ಗಳು ನಿಚ್ಚಳಿಯದೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಹಿಂದೆಯೂ ಅಷ್ಟೇ ಸೂರತ್ ತಮಗೆಲ್ಲ ನೆನಪಿರ್ಬೋದು, ಕಾಟಿಪಾಳದಲ್ಲಿ ಒಂದು ಮರ್ಡರ್ ಆಗಿದ್ದಾಗ, ದೀಪಕ್ ರಾವ್ ಅನ್ನೋರು ಮರ್ಡರ್ ಆಗಿದ್ದಾಗ ಕಳ್ಳರು ತಪ್ಪಿಸಿಕೊಂಡು ಹೋದಾಗ ಆ ಸಮಯದಲ್ಲಿ ಕೂಡ ನಮ್ಮ ಹೋಮ್ ಗಾರ್ಡ್ಸ್, ಇಬ್ಬರು ಹೋಮ್ ಗಾರ್ಡ್ಸು ಅವರನ್ನು ಸಹ ನಾವು ಗುರುತಿಸಿ ಗೌರವಿಸಿದ್ದೇವೆ. ಮುಲ್ಕಿ ಯೂನಿಟಿನ ಒಬ್ಬರು ಲೇಡಿ ಮತ್ತು ಒಬ್ಬರು ಮಲ್ಲಿಕಾ ಮತ್ತು ದೀಪಕ್ ಅಂತವ್ರನ್ನ, ಹರೀಶ್ ಪೂಜಾರಿ, ದೀಪಕ್ ಪೂಜೆ ಅವರ ಮರ್ಡರ್ ಆದ ಸಂದರ್ಭದಲ್ಲಿ ಮಲ್ಲಿಕಾ ಮತ್ತು ಹರೀಶ್ ಅವರನ್ನು ನಾವು ಗುರುತಿಸಿ ಅವರನ್ನು ನಾವು ಸನ್ಮಾನ ಮಾಡಿದ್ವಿ. ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇತರ ಗೃಹರಕ್ಷಕರಿಗೆ ಅವರು ಮಾದರಿಯಾಗಿರಬೇಕು, ಅವರನ್ನು ನೋಡಿ ಇತರರು ಕಲಿಬೇಕು. ನಾವು ಸಹ ನಮ್ಮ ಕರ್ತವ್ಯ ಸಮಯದಲ್ಲಿ ಸಮಯ ಪ್ರಜ್ಞೆ ಬೆಳೆಸಿಕೊಳ್ಬೇಕು. ಈ ರೀತಿ ಸಮಾಜಘಾತಕ ಶಕ್ತಿಗಳು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಈ ಥರ ಕೆಲಸಗಳನ್ನು ಮಾಡಿ ತಪ್ಪಿಸಿ ಹೋಗುವಾಗ ನಾವು ಅವರನ್ನು ಹಿಡಿದು ಪೊಲೀಸ್ ಇಲಾಖೆಗೆ ಕೆಲಸ ಮಾಡಿದರೆ ಬಹುಶಃ ನಮ್ಮ ಆಯುಕ್ತರು ಬಹಳಷ್ಟು ಸಂತಸ ಪಟ್ಟಿದ್ದರು. ಅವರು ನಮಗೆ ತಿಳಿಸಿದ್ದಾರೆ, ನಿಮ್ಮ ಹೋಮ್ ಗಾರ್ಡ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಒಂದು ಖುಷಿ. ಯಾಕೆಂತ ಹೇಳಿದರೆ ನಾವು ನಿಮ್ಮನ್ನು ಒಂದು ಇಲಾಖೆಗೆ ಕೊಟ್ಟು ಬೇರೆ ಇಲಾಖೆಗೆ ಕೊಟ್ಟು ಆ ಇಲಾಖೆಯವರು ಏನ್ರಿ ನಿಮ್ಮ ಹೋಮ್ ಗಾರ್ಡ್ಸ್ ಕೆಲಸ ಮಾಡಲ್ಲ ಅಂತ ಹೇಳಿದರೆ ನಮಗೂ ಒಂದು ಕಡೆ ನೋವಾಗುತ್ತೆ. ನಮಗೆ ಈ ಥರ ಆಯ್ತಲ್ಲ, ನಾವು ಕೊಟ್ಟು ಯಾಕೆ ಹೆಸರು ಹಾಳು ಮಾಡ್ಕೊಂಡ್ವಿ ಅಂತೇಳಿ. ಆದರೆ ಇವತ್ತು ರೌಫ್ ಇರ್ಬೋದು, ಹಮೀದ್ ಪಾವಳ ಇರ್ಬೋದು, ಅಥವಾ ನಮ್ಮ ಬಶೀರ್ ಇರ್ಬೋದು, ಯಾರೇ ಆಗಲಿ, ನಾನು ಇಂಡಿವಿಜುವಲ್ ಆಗಿ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರು ಸಹ ಅವರದ್ದೇ ಆದಂಥ ಇತಿಮಿತಿಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಸಂತಸದ ವಿಚಾರ. ಇವತ್ತು ಹಮೀದ್ ಪಾವಳ ಅವರು ಮಾಡಿದಂತಹ ಕೆಲಸ ಬಹುಶಃ ಎಲ್ಲ ಪತ್ರಿಕೆಗಳಲ್ಲೂ ನಾವು ನೋಡಿದ್ವಿ. ನಮಗೆ ಇಂತಹ ಘಟನೆಗಳಾದಾಗ ನಮಗೆ ಗೊತ್ತಾಗುವಂಥದ್ದು ಕಮಿಷನರ್ ಮುಖಾಂತರ ಗೊತ್ತಾಗ್ತದೆ. ಸೊ ಅವರ ಕಡೆಯಿಂದ ಗೌರವ ಮಾಡಿದಾಗ ನಾವು ನಮ್ಮವರನ್ನು ನಾವು ಗೌರವಿಸ್ತಿದ್ದರೆ ನಮ್ಮದು ತಪ್ಪಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರಮೇಶ್ ಅವರಿಗೆ ಹೇಳಿ ಈ ಥರ ಒಂದು ಕಾರ್ಯಕ್ರಮ ನಾವು ಮಾಡಬೇಕು, ಅವ್ರನ್ನ ಗೌರವಿಸಬೇಕು. ಅವರಿಗೆ ಕೊಡೋ ಗೌರವ ಇತರ ಎಲ್ಲ ಗೃಹರಕ್ಷಕರಿಗೂ ಕೊಡುವಂಥ ಗೌರವ, ನಮ್ಮ ಇಲಾಖೆಗೆ ಸಂದುವ ಗೌರವ, ಮತ್ತು ಅವರು ಮಾಡಿದ ಕೆಲಸವನ್ನು ನೋಡಿ ಉಳಿದ ಜೂನಿಯರ್ ಹೋಮ್ ಗಾರ್ಡ್ಸ್ಗಳು
ಅವರಿಂದ ಕಲಿಬೇಕು. ನಾಳೆ ನಾವು ಸಹ ಅವರಿಂದ ಸ್ಫೂರ್ತಿ ಪಡೆದು ಒಳ್ಳೆ ಕೆಲಸ ಮಾಡಬೇಕು. ಸಮಾಜದಲ್ಲಿ ಇಂತಹ ಒಂದು ಕೆಲಸ ನಡೀತಾ ಇದ್ದಾಗ ನಾವು ಕಾಕಿ ಹಾಕಿದಾಗ ಒಂದು ಮಾತಿದೆ, ನಮ್ಮ ಮೂರನೇ ಕಣ್ಣನ್ನು ಯಾವತ್ತೂ ತೆರೆದಿಡಬೇಕು ಅಂತೇಳಿ. ಗಮನಿಸ್ತಾ ಇರಬೇಕು, ಸೂಕ್ಷ್ಮವಾಗಿ ಸಮಾಜವನ್ನು ನಾವು ಗಮನಿಸ್ತಾ ಇರಬೇಕು. ಸಮಾಜ ಹೇಗೆ ಕಾಕಿ ಯೂನಿಫಾರ್ಮ್ ಹಾಕಿದವ್ರನ್ನ ಗಮನಿಸ್ತದೋ ಅದೇ ರೀತಿ ನೀವು ಸಹ ಸಮಾಜವನ್ನು ಗಮನಿಸಬೇಕು. ಈ ನಮ್ಮ ಒಂದು ಮಾತಿದೆ, ವಾಟ್ ಮೈಂಡ್ ಡಸಂಟ್ ನೋ ಐಸ್ ಕ್ಯಾನಾಟ್ ಸಿ. ನಮ್ಮ ಮೆದುಳಿಗೆ ಏನು ಗೊತ್ತಿಲ್ಲ ಅದು ನಮ್ಮ ಕಣ್ಣುಗಳಿಗೆ ಕಾಣೋದಿಲ್ಲ ಅಂತ ಒಂದು ಮಾತಿದೆ. ನಮಗೇನು ಯಾವುದರ ಬಗ್ಗೆ ಜ್ಞಾನ ಇರುವುದಿಲ್ಲ ಅದು ನಮಗೆ ಕಾಣೋದಿಲ್ಲ ಅಂತೇಳಿ. ಬಹುಶಃ ನಾವು ಕಾಕಿ ಹಾಕಿದಾಗ ನಮಗೆ ಇಂತಹ ಒಂದು ಘಟನೆಗಳಿಗೆ ನಾವು ಯಾವತ್ತೂ ನಮ್ಮ ತಲೆಯೊಳಗೆ ಒಂದು ಸುಪ್ತ ಪ್ರಜ್ಞೆ ಜಾಗೃತಿ ಆಗಿರ್ತದೆ. ಅವನು ಕಳ್ಳ ಇರ್ಬೋದು, ಅವನು ಓಡ್ತಾ ಇದ್ದಾನೆ, ಅವನ ಚಲನವನ್ನು ನೋಡುವಾಗ ನಮಗೆ ಇವನದ್ದೇನೋ ಒಂದು ಕಾರ್ಯಕ್ರಮ ಇದೆ, ಬಹುಶಃ ಇಂಥ ಕೆಲಸ ಆಂಟಿ ಸೋಷಿಯಲ್ ಕೆಲಸ ಮಾಡಲಿಕ್ಕೆ ತಯಾರಿದ್ದಾನೆ. ಆ ರೀತಿಯ ಒಂದು ಸುಪ್ತ ಜಾಗೃತಿ ನಮ್ಮಲ್ಲಿ ಜಾಗೃತ ಆದರೆ ಬಹುಶಃ ನಾವು ನಮ್ಮ ಇಲಾಖೆಗೆ ಸೇರಿ ಮಾಡಿದ ಕೆಲಸ ಸಾರ್ಥಕ ಆಗ್ತದೆ. ಇವತ್ತು ನಮ್ಮ ಹಮೀದ್ ಪಾವಡ್ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಖುಷಿ ಇದೆ, ಸಂತೋಷ ಇದೆ. ನಮ್ಮ ಇಲಾಖೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಸೊ ಇವತ್ತು ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕರ ಪರವಾಗಿ, ಇಲಾಖೆಯ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆಯೂ ಸಹ ಈ ರೀತಿ ಗೃಹ ರಕ್ಷಕರು ಕೆಲಸ ಮಾಡಿ ನಮ್ಮ ಇಲಾಖೆ ಗೌರವಗಳನ್ನು ಹೆಚ್ಚಿಸಬೇಕು. ಬಹಳಷ್ಟು ಮಂದಿ ಬೇರೆ ಬೇರೆ ಇಲಾಖೆಗಳಲ್ಲಿ ಬರೀ ನಾವು ನಿಮ್ಮ ಟ್ರಾಫಿಕ್ ವಿಭಾಗ, ಸಂಚಾರಿ ಪೊಲೀಸ್ ವಿಭಾಗ ಅಂತ ಹೇಳಿ ಅಲ್ಲ, ಜೈಲಲ್ಲಿರುವಾಗ ಒಬ್ಬರು ಕಳ್ಳ ತಪ್ಪಿಸ್ಕೊಂಡು ಹೋದಾಗ ನಮ್ಮ ಹೋಮ್ ಗಾರ್ಡ್ ಒಬ್ಬರು ರೇವತಿ ಅವರನ್ನು ಹಿಡಿದು, ಯೋಗಿನಿ ಅವ್ರನ್ನ ಹಿಡಿದು ನಮ್ಮ ಇಲಾಖೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಅಥವಾ ಮೈನ್ಸ್ ಇಲಾಖೆಯಲ್ಲಿ ಇರ್ಬೋದು, ಈ ಮರಳುಗಾರರ ಇದರಲ್ಲಿ ಅದನ್ನು ತಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಇಲಾಖೆ ಕೆಲಸ ಮಾಡುವಾಗ ಆ ಇಲಾಖೆಯಲ್ಲಿ ನಮ್ಮ ಹೆಜ್ಜೆ ಗುರುತುಗಳನ್ನು ಇಟ್ಟು ನಮ್ಮ ಇಲಾಖೆ ಗೌರವವನ್ನು ಹೆಚ್ಚಿಸುವ ಕೆಲಸ ನೀವೆಲ್ಲ ಮಾಡಲಿ. ಇವತ್ತು ಹಮೀದ್ ಪಾವಡ ಮಾಡಿದ ಕೆಲಸ ಇತರರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳುವ ಉದ್ದೇಶದಿಂದ ಇವತ್ತು ನಾವು ಅವರನ್ನು ಗೌರವಿಸಿ ನಮ್ಮನ್ನು ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಇವರಂಥ ಇನ್ನಷ್ಟು ಹೋಮ್ ಗಾರ್ಡ್ಗಳು ನಮ್ಮ ಇಲಾಖೆಗೆ ಸೇರಲಿ, ಗೌರವವನ್ನು ಎತ್ತಿ ಹಿಡೀಲಿ ಅಂತ ಹೇಳುತ್ತಾ ಮಗದೊಮ್ಮೆ ನಮ್ಮ ಹಮೀದ್ ಪಾವಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕಾಗಿ ಅಂತೇಳಿ ನಮ್ಮ ಎಲ್ಲ ಇಲಾಖೆಯ ಪರವಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ. ಎಲ್ಲರೂ ಹೇಳ್ಬೋದು, ಈ ಕಮಾಂಡೆಂಟ್ಗೆ ಗಿಡ ಅಂದರೆ ಹುಚ್ಚು ಅಂತೇಳಿ. ಹುಚ್ಚು ಅಂದ್ರೂ ಪರವಾಗಿಲ್ಲ, ನಾನು ಹೇಳ್ತೇನೆ, ಪ್ರತಿಯೊಬ್ಬ ಹೋಮ್ ಗಾರ್ಡ್ಗಳಿಗೂ ಒಂದು ಗಿಡ ಹೋಮ್ ಗಾರ್ಡ್ ನಡಲೇಬೇಕು. ಈ ಮಳೆಗಾಲದಲ್ಲಿ ಮಳೆ ಸ್ವಲ್ಪ ಲೇಟ್ ಆಗಿದೆ, ಸೊ ಇನ್ನು ಮುಂದೆ ಯಾವುದೇ ಸನ್ಮಾನ ಆದರೆ ಒಂದು ಗಿಡ ನಾವು ಕೊಡ್ತೇವೆ ಅಂತ ಡಿಸೈಡ್ ಮಾಡಿದ್ದೇವೆ. ಗಿಡ ನಡುವುದು ಮಾತ್ರ ಅಲ್ಲ, ಅದನ್ನು ಬೆಳೆಸಿ ಅದು ಬದುಕುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಸಿಂಬಾಲಿಕ್ ಆಗಿ ಇವತ್ತು ಹಮೀದ್ ಪಾವಡ್ ಅವರು ಖಂಡಿತ ಮನೆಯಲ್ಲಿ ಜಾಗ ಇದೆಯಲ್ಲ, ಅವರು ಗಿಡ ನಡೆಸ್ತಾರೆ, ಅದು ನನ್ನ ಹೆಸರೇ ಇಡಬೇಕಾರೆ ಗಿಡಕ್ಕೆ, ಆಯ್ತಲ್ಲ. ಗಿಡವನ್ನು ಬೆಳೆಸಿ ಪೋಷಿಸಬೇಕು, ಅದು ಅಷ್ಟು ಎತ್ತರಕ್ಕೆ ಬರಬೇಕು, ಗೊತ್ತಾಯ್ತಾ? ಸೊ ನಮ್ಮ ಇಲಾಖೆ ಪರವಾಗಿ ನಿಮಗೆ ಪ್ರೀತಿಯನ್ನು. ಮೊನ್ನೆ ಶನಿವಾರದಂತ ನಡೆದ ತೊಕ್ಕೋಡು ಜಂಕ್ಷನಲ್ಲಿ ಒಂದು ಹೊಸಬ್ಬ ಪೊಲೀಸನವ ಬಂದಿದ್ದ. ಆದ ಕಾರಣ ಅವನಿಗೆ ಫೋಟೋ ತೆಗೆದ ಕಾರಣ ಹೊಡೆದು ಪರಾರಿಯಾಗಲು ಯತ್ನಿಸಿದಾಗ ತೊಕ್ಕೋಡು ಜಂಕ್ಷನಲ್ಲಿ ಎಲ್ಲರೂ ಬಂದು ಹೇಳಿದರು, ಎಸ್ ಐ ಅವರೆಲ್ಲ ಹೇಳಿದರು, ನಮ್ಮ ಒಬ್ಬ ಪೊಲೀಸನವನಿಗೆ ಹೊಡೆದಿದ್ದಾನೆ, ಅವನನ್ನು ಹೇಗಾದರೂ ಬೇಕಾಗಿ ಹಿಡಿಯಬೇಕಂತ ಹೇಳಿದರು. ಆದ ಕಾರಣ ನಾನೆಂತ ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ಡ್ಯೂಟಿ ಕರ್ತವ್ಯ ನಿರ್ವಹಿಸ್ತಿದ್ದೆ. ಆಗ ಫುಲ್ ಬ್ಲಾಕ್ ಇತ್ತು. ಆ ಟೈಮಲ್ಲಿ 8:30 ಗಂಟೆಗೆ ಬ್ಲಾಕ್ ಇತ್ತು. 8:30 ಗಂಟೆಗೆ ಅವನು ಅಲ್ಲಿ ಹೊಡೆದು ಪರಾರಿಯಾಗಿದ್ದಾನೆ. ಮತ್ತು ನಾನೆಂತ ಮಾಡಿದೆ, ಎಲ್ಲರೂ ಎಸ್ ಐ ಅವರೆಲ್ಲ ಬಂದು ಹೇಳಿದರು, ನೀವೊಂದು ನಮಗೆ ಒಂದು ಹೆಲ್ಪ್ ಮಾಡಬೇಕಂತ. ಏನಂತ ಕೇಳುವಾಗ ಹೇಳಿದರು, ಒಬ್ಬ ಹೊಡೆದು ಇಲ್ಲಿ ಪರಾರಿಯಾಗಿದ್ದಾನೆ ಅಂತ. ಆಗ 11:30 ಗಂಟೆವರೆಗೆ ಅವನು ಬರಲಿಲ್ಲ, ಅವನು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಆಗ ಇವರೆಲ್ಲ 10:30 ಗಂಟೆಗೆ ನಮ್ಮ PSI ಅವರು ಎಸ್ ಐ ಅವರೆಲ್ಲ ಹೋದರು. ಅದರ ಮೇಲೆ ಒಳಗೆಯಿಂದ ಇವನು ಬಂದ, ಒಂದು ಬಟ್ಟೆಲ್ಲ ಕಟ್ಟಿ ಹೆಲ್ಮೆಟೆಲ್ಲ ಇಟ್ಟು ಒಳಗೆಯಿಂದ ಬಂದ. ಆಗ ಇವನ ಗಾಡಿಯ ನಂಬರ್ ಏನೂ ಇರಲಿಲ್ಲ. ಆಗ ನಾನೆಂತ ಹೇಳಿದ್ರೆ, ಅವನ ಗಾಡಿಯ ಗುರುತ ಹಿಡಿದು ಆವಾಗ ಅವನು ನಿಲ್ಲಿಸಿದ ಅಲ್ಲಿ. ಆಗ ನಾನು ಅವನ ಹತ್ರ ಹೇಳಿದೆ, ನೀನು ಕೀ ಆಫ್ ಮಾಡಂತ ಹೇಳಿದೆ. ಆಗ ಹೇಳಿದೆ, ಏನು ಅಂತ, ಭಯಂಕರ ಸ್ಪೀಡಲ್ಲಿದ್ದ, ಒಂದು 90ರಲ್ಲಿ ಇದ್ದ.
ಆಗ ನಾನು ಹೇಳಿದ ನಿಲ್ಲಿಸ್ ಮಾರೆ ಅಂತ ಹೇಳಿದ. ಅಲ್ಲ ಸರ್ ನನಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ. ನಾನು ಕೇಳಿದೆ ನೀನು ಎಲ್ಲಿಗೆ ಹೋಗಿದೆಯಪ್ಪ? ಹಾಗೆ ಹೇಳಿದ ನನಗೆ ನಾನು ಪೊಲೀಸನಿಗೆ ಹೊಡೆದೆ ಅಂತ ಹೇಳಿದ. ಹಾಗೆ ಹೇಳಿದೆ ನಾನು ನೀನು ಏಕೆ ಪೊಲೀಸನಿಗೆ ಹೊಡೆದೆ ಅಂತ ಕೇಳಿದೆ. ಆಗ ಅವನು ಫೋಟೋ ತೆಗೆದ, ಆದ ಕಾರಣ ನಾನು ಹೊಡೆದೆ ಅಂತ ಹೇಳಿದ. ಆಗ ನಾನು ಹೇಳಿದೆ ಏನು ಅದಕ್ಕೆ? ಅವನು ಹೇಳಿದ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಲಾಯರಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ. ಎಲ್ಲಿಗೆ? ಸುರತ್ಕಲ್ಲಿಗೆ ಅಂತ ಹೇಳಿದ. ನಾನು ಹೇಳಿದೆ ನಿಲ್ಲು ಮಾರಾಯ, ಅದಕ್ಕೆ ಮುಂಚೆ ನಾನು ಇಲಾಖೆಗೆ ತಿಳಿಸಿದ್ದೇನೆ, ಈಗೀಗ ನನಗೆ ಒಬ್ಬನಿಗೆ ಅಡ್ಡ ಆಗಲಿಕ್ಕೆ ಆಗಲ್ಲ, ನೀವು ಬರಬೇಕಂತ ಹೇಳಿದೆ. ಆಗ ಅವರು ಹೇಳಿದರು ನಾವು ಹೇಗಾದರೂ ಬರ್ತೀವಿ, ನೀನು ಅವನು ಹಿಡಿದು ನಿಲ್ಲಿಸಬೇಕಂತ. 11:20ಕ್ಕೆ ನಾನು ಹಿಡಿದಿದ್ದೇನೆ. 11:40ಕ್ಕೆ CCB ಅವರು ಬಂದರು. ಅದರ ಮೇಲೆ ಕೀಯೆಲ್ಲ ಆಫ್ ಮಾಡಿ ಇವನು ಹೋಗ್ಲಿಕ್ಕೆ ಇವನು ಭಯಂಕರದ್ದು ಮಾಡ್ತಾನೆ, ನಾನು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದೆ. ನೀನು ಎಂಥ ಡೀಟೇಲ್ಸ್ ಹೇಳಂತ ಹೇಳಿ. ಆಗ ಇವರು ಬರೋದು ಅವನಿಗೆ ಎಂತ ಗೊತ್ತಿಲ್ಲ. ನಾನು ಹೇಳಿದೆ ನೀನು ಬಂದ ಮೇಲೆ. ಆಗ ಅವ್ರು ಬಂದು ಅವರಿಗೆ ಹ್ಯಾಂಡ್ ಓವರ್ ಮಾಡಿ, ಫಸ್ಟ್ CCB ಅವರು ಬಂದರು, ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಮತ್ತೆ ಎಲ್ಲರೂ ಬಂದು ಹಾಗೆ ಈಗ ಇದಾದ್ದು. ಇಲಾಖೆಯಿಂದ ಕೆಲಸ ಮಾಡಿ ನಾವು ಟ್ರಾಫಿಕಲ್ಲಿ ಇದ್ದರೆ ಸಹ ನಾವು ನಮ್ಮ ಇಲಾಖೆಯನ್ನು ಮರೆಯುವುದಿಲ್ಲ ಅಂತೇಳಿ ಇದೇ ಸಾಕ್ಷಿ. ನಾವು ಯಾವುದೂ ಇದಕ್ಕಾಗಿ ಯಾವುದೇ ನಮಗೆ ಇದು ಸನ್ಮಾನ ಸಿಗ್ತದೆ ಅಥವಾ ಯಾವುದು ಇದು ಬೇಕಂತ ನಾವು ಕೆಲಸ ಮಾಡಿದವರಲ್ಲ. ಇದಕ್ಕಾಗಿ ನಾವು ಎಲ್ಲ ಇಲಾಖೆ ಗೃಹ ರಕ್ಷಕರು ಇಂಥ ಕೆಲಸವನ್ನು ಮಾಡಿ ಇಂಥದ್ದೇ ನಮ್ಮ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಇದಕ್ಕೆ ನಮಗೆ ಸಹಕಾರಾದ ನಮ್ಮ ಕಮಾಂಡೆಂಟ್ ಸರ್ ಮೊದಲು, ನಮಗೆ ಬೋಧಕರಾದ ಬಂದಂಥ ರಮೇಶ್ ಸರ್ ಅವರು ಈಗ ಡೆಪ್ಟಿ ಕಮಾಂಡೆಂಟ್ ಆಗಿದ್ದಾರೆ. ನಮ್ಮನ್ನು ತುಂಬ ಬೇಕಾದಷ್ಟು ಪ್ರೋತ್ಸಾಹ ಕೂಡ ಕೊಟ್ಟಿದ್ದಾರೆ, ಆಗ ಸಹ ಕೊಟ್ಟಿದ್ದಾರೆ, ಈಗ ಸಹ ನಮಗೆ ಬೇಕಾದ ಸಹಕಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಚಿಂತೆಯ ವಿಷಯ ಅಂತ ಹೇಳಿದರೆ, ನಿನ್ನೆ ದಿವಸ ನಮ್ಮ ಕೇಶವ್ ಅವರು ನಮಗೆ ಬೇಕಾದಷ್ಟೆಲ್ಲ ಕಲಿಸಿದ್ರು, ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ನಮಗೆ ಮೊದಲು ಸಹಕಾರ ಮಾಡಿದಂಥವರು. ನಿನ್ನೆ ದಿವಸ ಅವರು ದೇವರ ಸೇರಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಬೇಕಾದ ನಿನ್ನೆ ಇದು ಮಾಡಿದ್ದಾರೆ, ಶ್ರದ್ಧಾಂಜಲಿ ಕೂಡ ಮಾಡಿದ್ದಾರೆ. 20 ವರ್ಷ ಹಿಂದೆ ಸರ್ವಿಸ್ ಮಾಡಿದ್ದಾರೆ, 20 ವರ್ಷ ಹೋಮ್ ಗಾರ್ಡ್ಸಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಕಚೇರಿಯಿಂದ ಶ್ರದ್ಧೆ ಮಾಡಿ ನಾವು ಇವತ್ತು ಕೂಡ ಎಲ್ಲ ಸೇರಿದ್ದೇವೆ. ಅವರಿಗೆ ದೇವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ 1 ಮಿನಿಟ್ ಮೌನಾಚರಣೆ ಮಾಡ್ತೀವಿ. ಪೊಲೀಸ್ ಸಿಬ್ಬಂದಿಗೆ ಹಲ್ಲೆ ಮಾಡುವಾಗ ನಂಬರ್ ಪ್ಲೇಟ್ ದ್ವಿಚಕ್ರ ವಾಹನವನ್ನು ಎಲ್ಲಿ ಹೋಗಿದ್ದು ಗೊತ್ತಿಲ್ಲ. ಆದರೂ ಅವರ ಭಾವಚಿತ್ರ ನೋಡಿ ಆ ವ್ಯಕ್ತಿ ಹುಡುಕಿ ಪೊಲೀಸ್ ಒಪ್ಪಿಸ್ತಾರೆ. ಇದೊಂದು ಹೆಮ್ಮೆ ಕೆಲಸ. ಇವತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬರು ಅವರನ್ನು ಗುರುತಿಸಿ ಅವರಿಗೆ ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲ ಜಿಲ್ಲಾ ಗೃಹ ರಕ್ಷಕರು ಅವರನ್ನು ನೋಡಿ ನಾವು ಕಲಿಬೇಕು. ನಮಗೆ ಯಾಕೆ ಕೆಲಸ ಸಿಗೋದಿಲ್ಲ, ನಾವು ಯಾಕೆ ಆ ಕೆಲಸ ಭಾಗವಹಿಸಾಗೋದಿಲ್ಲ, ಎಲ್ಲರೂ ಒಂದನೇ ಕೆಲಸ ಮಾಡಿ ನಮ್ಮ ಜಿಲ್ಲಾ ಕಮಾಂಡ್ ಡಾಕ್ಟರ್ ಗೋವಿಂದ ಸರ್ ಅವರು, ಅದೇ ಡಾಕ್ಟರ್ ಡೆಪ್ಟಿ ಕಮಾಂಡರ್ ಶ್ರೀ ರಮೇಶ್ ಸರ್ ಅವರು, ಸೂಪರಿಂಟೆಂಡರ್ ಶ್ರೀ ರತ್ನಾಕರ್ ಸರ್ ಅವರು, ಅನಿತಾ ಮೇಡಮ್ ಅವರು, ಭಾಸ್ಕರ್ ಸರ್ ಅವರು, ಮತ್ತು ನಮ್ಮ ಎಲ್ಲ ಗೃಹ ಸಿಬ್ಬಂದಿಗಳು ನಾವು ಕೂಡ ಒಳ್ಳೆಯ ಕೆಲಸ ಮಾಡಿ ನಮ್ಮ ಗೃಹ ರಕ್ಷಕ್ಕೆ ಒಂದು ಹೆಸರು ತರಬೇಕು. ಇವತ್ತು ಪೊಲೀಸರಿಗೆ ಗೊತ್ತಾಗಿದೆ ಗೃಹ ರಕ್ಷಕ ಯಾರು ಅಂತ ಇವತ್ತು ಗೊತ್ತಾಯ್ತು ಅವರಿಗೆ. ಗೃಹ ರಕ್ಷಕ ಅಂದರೆ ಅವರಿಗೆ ಇವತ್ತು ನೋಡಿ ಪೊಲೀಸರಿಗೆ ಬೆನ್ನು ತಟ್ಟಿ ಕೆಲಸ ಮಾಡೋರು ಗೃಹ ರಕ್ಷಕರು. ಒಳ್ಳೆ ಸುದ್ದಿ ಅಮಿದು ಕೊಟ್ಟದ್ದು ನಮಗೆ ಭಾಳ ಸಂತೋಷದ ವಿಷಯ. ಅದೇ ರೀತಿಯಲ್ಲಿ ನಾವು ಕೂಡ ಮೊದಲು ಯಾವ ಡ್ಯೂಟಿಗೆ ಕೂಡ ನಾವು ಹೆಸರುಂಥ ಮನುಷ್ಯರು, ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ಯಾವ ಹೊತ್ತಿನಲ್ಲಿ ಯಾವತ್ತು ಕರೀತಾರೆ ಆವತ್ತು ನಾವು ಒಂದು ಡ್ಯೂಟಿಗೆ ಜಾಯ್ನ್ ಆಗುವಂಥ ಮನುಷ್ಯ ನಾವು. ಅದೇ ರೀತಿಯಲ್ಲಿ ಕೂಡ ನಮ್ಮ ಗೃಹ ರಕ್ಷಕರು ಎಲ್ಲರೂ ಸೇರಿ ಇಂಥ ಒಂದು ಹೆಮ್ಮೆ ಅಂತಂದರೆ ನಮ್ಮ ಆಫೀಸರ್ಸರಿಗೆ ಸಹ ಭಾಳ ಒಂದು ವಿಶೇಷ ಸುದ್ದಿ ಆಗುತ್ತೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಇಂಥ ಒಂದು ಪ್ರಶಸ್ತಿಯನ್ನು ಇಂಥ ಯಾವ ಜೈಲ್ ಡ್ಯೂಟಿ ಆಗಲಿ, ಡಿಪ್ಟಿ ಅವರು ಹೇಳಿದಾಗೆ, ಕಮಲೇಶ್ವರ ಹೇಳಿದಾಗೆ ಜೈಲ್ ಡ್ಯೂಟಿ ಆಗಲಿ ಅಥವಾ ಟ್ರಾಫಿಕ್ ಆಗಲಿ ಅಥವಾ ಯಾವ ಡ್ಯೂಟಿಯಲ್ಲಿ ಕೂಡ ಈ ಪೊಲೀಸರಿಗೆ ಬೆನ್ತಟ್ಟಿ ನಾವು ಇಂಥ ಒಂದು ಇದನ್ನು ತೋರಿಸ್ಬಿಟ್ರೆ ಭಾಳ ಒಂದು ಪಬ್ಲಿಕ್ಗೆ ಒಂದು ಹೆಮ್ಮೆ ಆಗ್ತದೆ ಅಂತೇಳಿ, ಗೃಹ ರಕ್ಷಕರು ಇದ್ದಾರೆ ಇಂಥ ಡ್ಯೂಟಿ ಮಾಡದೇ ಇದ್ದಾರೆ ಅಂತೇಳಿ ನಮ್ಮ ಸಭೆ ಜನರಿಗೆಲ್ಲರಿಗೂ ಕೂಡ ಪಬ್ಲಿಕ್ ಆಗ್ತದೆ. ಇಷ್ಟರೇ ಕೆಲವು ಮೊದಲೆಲ್ಲ ಗೃಹ ರಕ್ಷಕರ ಅಂತಂದೇಳಿ ಕೆಲವು ಪಬ್ಲಿಕ್ ಗೊತ್ತಿರಲಿಲ್ಲ ಇದು. ಆದರೂ ಕೂಡ ನಮ್ಮ ಇವರು ಕಮಾಂಡ್ ಸಾಹೇಬರು ತುಂಬ ಈ ಒಂದು ಗೃಹ ರಕ್ಷಕರಿಗೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವ ವಿಷಯ ಕೂಡ ಅವರ ಸುದ್ದಿ ತಿಳಿದು ಕೊಡಲೇ ಏನಾಗಬೇಕು ಎಂತ ಆಗಬೇಕು ಅಂತ ಹೇಳಿ ನಮ್ಮ ರಮೇಶ್ ಕೂಡ ಹಾಗೆ ಡಿಪ್ಟಿ ಅವರು ಕೂಡ. ಆದ ಕಾರಣ ಅವರೆಲ್ಲ ನಮಗೆ 10:30 ನೀವು ಮುಂದಕ್ಕೆ ಹೋಗಿ ಇಂಥ
ಪ್ರಯತ್ನ ಮಾಡಬೇಕು, ಇಂಥ ಪ್ರಶಸ್ತಿಯನ್ನು ತರಬೇಕು ಅಂತೇಳಿ ಆ ಭಾವನೆಯಲ್ಲಿ ಅವರು ಹೇಳಿದ್ದಕ್ಕೆ ಇವತ್ತು ಎಲ್ಲ ಸೇರಿದಂಥ ಎಲ್ಲ ಗೃಹ ರಕ್ಷಕರು ಅದೇ ನಮ್ಮ ಆಫೀಸರ್ಸ್ ಎಲ್ಲರಿಗೂ ಕೂಡ, ಸ್ಟಾಫಿನವರೆಲ್ಲರಿಗೂ ಕೂಡ ಒಂದೆರಡು ಮಾತನ್ನು ಹೇಳಿ